ಕೈಯಲ್ಲಿದ್ದೊಂದು ಉಂಗ್ರ ಮಾಡಾರಿ ಒಂದು ದುಡ್ಡು ಸಿಕ್ತು. ಸದ್ಯಕ್ಕೆ ಸಾಕು, ಇವತ್ತಿನ ಖರ್ಚಿಗೆ ಸಾಕು. ಡಿಸ್ಚಾರ್ಜಿಗೆ ಎಂತ ಮಾಡೋದಿನ್ನು? ಅಲ್ಲ, ಈ ಮಕ್ಕಳೆಲ್ಲ ಎಷ್ಟೊತ್ತಿಗೆ ಕಂಡು ಅನ್ಕೊಂಡೆ ಗೊತ್ತಿಲ್ಲ ನಮ್ಮನ್ನ ಕುಪ್ಪರಾರಿ ಕಲ್ಲಗೆ. ಎಂಥ ಕಥೆ ಆಗಿಬಿಡ್ತು. ಇದೊಳ್ಳೆ ಈಗ ಎಲ್ಲರಿಗೂ ಗೊತ್ತಾಗದೆ ಆಯ್ತೇನೋ. ಮನೆ ಬದಿಗೆ ಒಂಚೂರು ಹೋಗ್ಬರ್ಕು. ಎಂಥ ಪ್ಯಾಚಪ್ ಮಾಡೋದು ಏನೋ ಗೊತ್ತಿಲ್ಲ ಈಗ. ಮಂಜಣ್ಣ, ಮನೇಲೆಲ್ಲರೂ ಕಾಯ್ತಿದ್ರಂಬ್ರೆ ನಿಮಗೆ. ಎಲ್ಲ ಹೆದರ್ಕೊಂಡೆಲ್ಲ ಹುಡ್ತಿದ್ದೀರಂಬ್ರೆ. ನಮ್ಮ ಮನೆಗೆ ಬಂದಿರಂಬ್ರೆ ಪದ್ದಕ್ಕೆ. ಎಂತ ಮನೆಗೆ ಹೋಗಿ ಬರ್ತೀರಿ ಅವನ್ಗಳಿಗೆ? ಮರಯ್ಯ, ಮನೆಗೊಂದು ಹೋಗಿ ಬರ್ಕೋ. ನಿಂಗೆ ಯಾರು ಹೇಳಿದ್ರು ಹೆದರ್ಕೊಂಡಿರು ಅನ್ಕೊಂಡು? ಹೇಳ್ದಕ್ಕಿಂತ ಬಂದಲ್ಲ ಮರಯ್ಯ, ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡಿರೋ ಏನು. ಹಂಗೆ ಅತ್ತಿಗೆ ಫೋನ್ ಮಾಡಿದ್ದೆ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಇತ್ತಂಬ್ರಲ್ಲ. ಫಸ್ಟ್ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಂಡು ಮರ್ರಿ ನೀವು. ಕಡೆಗೆಲ್ಲ ಉಳಿದ್ದೆಲ್ಲ ಹೋಗಿ ಬಪ್ತಾರೆ ಹೋಗಿ ಬನ್ನಿ ಮನೆಗೆ. ಯಾಕಂದರೆ ನಾವು ಹೋಯ್ಕೆ ಮತ್ತೆ ಅಡ್ಡಿಲ್ಲ ನಾನು ನನ್ಗಳಿಗೆ ಹೋಗಿ ತಿಂಡಿ ಗಿಂಡಿ ತಿನ್ಕೊಂಡು ಬ್ರಷ್ ಮಾಡ್ಕೊ ಸ್ನಾನ ಎಲ್ಲ ಮಾಡ್ಕೊ ಬತ್ತೆ. ಕಡೆ ನೀ ಹೋಗಿ ಬರ್ಲಕ್ಕ ಅಡ್ಡಿಲ್ಲ. ಇಲ್ಲ ಫಸ್ಟ್ ನೀ ಹೋಗಿ ಬಾ, ಕಡೆ ನಾ ಹೋತೆ. ಹೋಯ್ ಬಪ್ಪುದ ಮತ್ತೆಂತಕ್ಕೆ ವಾಪಸ್ ಬಪ್ಪದು ನಾವು? ಅಲ್ಲನಾ, ಪೇಷಂಟ್ ಹತ್ರ ಯಾರಾದರೂ ಒಬ್ರು ಇರ್ಕಲ್ಲ, ಅವ್ರು ಬೇರೆ ಡಿಸ್ಚಾರ್ಜ್ ಮಾಡೋದಿಲ್ಲ ಇನ್ನು 2 ದಿನ ಅಂತ ಹೇಳ್ತಿದ್ರು. ಹಂಗೆ ಹೇಳಿದೆ, ಎಲ್ಲ ಒಟ್ಟಿಗೆ ಹೊರೆ ಮತ್ತು ಅಗಲಿ ಎತ್ತ ಎಂಥವ್ರು ಬೇಕಂದ್ರೆ ತಂದು ಕೊಡೋಕೆ ಯಾರು ಬೇಕಲ್ಲ. ಹಾಗೆ ಸ್ವಲ್ಪ ದುಡ್ಡು ನಿಂಗೂ ಕೊಟ್ಟಿರ್ತೆ ಇಟ್ಕೊಂಡಿರಕ್ಕ. ಸಡನ್ನ ನಾ ಹೋದಾಗಲೇ ಎಂಥವ್ರು ಬೇಕಂದ್ರೆ ತಪ್ಪಾಗ್ತಲ್ಲ. ಇಲ್ಲ ಮಂಜಣ್ಣ, ನಾವೀಗ ಒಂದ್ಸಲ ಹೊರಡ್ತಂದ್ರೆ ಮುಗೀತು, ಇನ್ನು ನಾವು ಬತ್ತಿಲ್ಲ. ನೀವೆಂತ ಕಣ್ಣು ಮಾಡ್ಕೊಂಡು ಮಾರ್ರೆ. ಬೇಕಾದ್ರೆ ಅವ್ರ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿದರೆ ಮಾಡೀನಿ ನೀವು. ಹಾಸ್ಟೆಲ್ಲಿಗೆ ನಾವೇನು ಹೇಳಲಿಲ್ಲ, ಎಂತ ಕಣ್ಣು ಮಾಡಿ ಅದು ನಿಮ್ಗೆ ಬಿಟ್ಟದ್ದು. ನಮ್ಮ ಕೆಲಸ ಮುಗೀತು ಮಾರ್ರೆ, ನಾವು ಹೊರಡ್ತು. ದುಡ್ಡೇನು ಬೇಡ, ನೀವು ಇಟ್ಕಣಿ. ಹಂಗಂದ್ರೆ ಹೆಂಗತ್ ಮರಯ್ಯ? ನಾನೇ ಪೂರ ಹೊತ್ತಿಲ್ಲ ಐಕಂಕತ್ತ. ಮನೇಲಿ ಎಂತ ಹೇಳುದು ನಾನು? ನಮ್ಮ ಸಂಬಂಧವಾ ಮತ್ತೆಂತದ? ಐಕಂಡ್ರೆ ಯಾರು ಕಂಡ್ರೆ ಅಂತ ಮಾಡೋದು ನಮ್ಗೆ ಗೊತ್ತಿಲ್ಲ. ಪಿಂಕಿಗಂತೂ ಅವ್ರ ಅಮ್ಮ ಎಷ್ಟು ಬೈತಿದ್ರು ಗೊತ್ತಾ? ಮುಂಚೆ ಹೆಣ್ಣಿನ ಕಂಡ್ರೆ ಆಗ್ತಿಲ್ಲ ನಂಬ್ರವರಿಗೆ. ಅದು ಹೋಯ್ತು ಆಗಲೇ. ಅದನ್ನು ಕಳಿಸ್ದೆ ನಾ ಮನೆಗೆ ಹೋಗನ್ಕ. ಪಾಪ ರಾತ್ರಿ ಬಂದದ್ದೇ ಜಾಸ್ತಿ ಅದು. ಪಶು ಆ ಹೆಣ್ಣು ಹೋಯ್ಲಿ ಪಾಪ. ಹೆಣ್ಮಕ್ಳು ಹಾಗೆ ಯಾರು ಮನೇಲಿ ಬೈಯುವುದೇ. ಅದಕ್ಕೆ ನಾನು ಅಲ್ಲ ಅಂತಿಲ್ಲ. ನೀ ಮಾತ್ರ ಆಯ್ಕೊ ಮರಿ. ಇವತ್ತು ಒಂದು ದಿವಸ ನಾನೊಟ್ಟಿಗೆ ಆಯ್ಕೊ. ಹಿಂಗೋ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡೋಕೆ ಹೇಳುವ. ಮತ್ತು ಪೊಲೀಸರು ಅಂತಾರಲ್ಲ ಮರಿ, ಅದೊಂದು ಬೇರೆ ರಗಳಿ ಇತ್ತಲ್ಲ. ಅದು ಎಂತ ಮಾಡೋದು ಏನೋ ಈಗ. ಫಸ್ಟ್ ಒಂದು ಮನೆಗಾರ ಹೋಗಿ ಬಂದ್ಕಂತೆ. ಕಷ್ಟ ಆಯ್ತು ಮಂಜಣ್ಣ. ನಿಮಗೆ ಎಂತ ಮಾಡ್ಕೊಂಬದೆಲ್ಲ ಮಾಡ್ಕೊಂಡು ಇದೆಲ್ಲ ಬೇಕಿದ್ದಿತ್ತ ಮರ ನಿಮಗೆ. ಆ ಶಾಮಲ್ನಾಗ ರೊಟ್ಟಿ ನೆಮ್ಮದಿಲಿ ಇರ್ಲಕ್ಕಿದ್ದಿತ್ತು. ಈಗಿಲ್ಲಿ ನಮಗೆಲ್ಲ ಮಂಡಿ ತಿಂತ್ರಿ ನೀವು. ಆಯ್ತು ಕಾಂಬ ಎಂತ ಅನ್ಕೊಂಡು ನಾನೇ ಫಸ್ಟ್ ಹೋಗಿ ಬತ್ತೆ, ನೀವೇ ಕಡೆಗೆ ಹೋಯ್ನಿ ಹಂಗಾರೆ ಆಗ್ದಾ? ಬಪ್ಪ ಮಾತ್ರ ಗ್ಯಾರಂಟಿ ಇಲ್ಲ, ಹೇಳ್ತೀನಲ್ಲ ನಾ ಫೋನ್ ಮಾಡ್ತೆ. ಈ ಫಸ್ಟ್ ನೀವು ಮೊಬೈಲ್ ಒಂದು ಸ್ವಿಚ್ ಆನ್ ಮಾಡ್ಕೊಂಡು ಮನೆಗೊಂದು ಮಾತಾಡಿ ಮರ್ರೆ. ಪಾಪ ಇವ್ರು ಎಷ್ಟು ಹೆದರ್ಕೊಂಡಿರಿ ನೀವು ಮಾಡೋ ಕತ್ತಿಗೆ. ಅವರಿಗೆಲ್ಲ ಒಂದು ಟೆನ್ಷನ್ ಹತ್ಲ. ಈಗ ಒಂದು ಹೇಳಿ ಹೋತೆ ಕಡೆ ಪಪ್ಪ ಇಲ್ಲಿಲ್ಲ ಅಂದರೆ ಪಾಪ ಬೇಜಾರು ಮಾಡ್ಕೊಂಬಕಾಗ. ಪಶು ನಮ್ಮ ಮನೇಲಿ ಹಿಂಗೆಲ್ಲ ಹೇಳು ಕತ್ತಿಲ್ಲ ಮರೆಯ. ಎಂತಕ್ಕೆ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಅನ್ಕಂಡ. ಈ ದೇವಾನಿ ಹಾಗೆ ಹೇಳ್ದಲ್ಲ, ಈಗ ಹಾಸ್ಪಿಟ್ಲಲ್ಲೇ ಇದ್ದ ಅವ್ನು ಅನ್ಕಂಡ. ಹಾಂ, ನಾ ಹೇಳಿದ್ದೆ ಅವ್ರ ಫ್ರೆಂಡ್ಸ್, ನಮ್ಮಿಬ್ರದ್ದು ಕಾಮನ್ ಫ್ರೆಂಡ್ಸ್ ಇದ್ರೆ ಎಂಥದ್ದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ಹುಡುಗಿ ವಿಷಯ ಎಲ್ಲ ಹೇಳಲಿಲ್ಲ. ಅಷ್ಟು ಮ್ಯಾನೇಜ್ ಮಾಡಿದ್ದೆ. ಉಳಿದು ಹೆಂಗೆ ಮ್ಯಾನೇಜ್ ಮಾಡ್ಕೊಂತ್ರಿ ನಿಮ್ಗೆ ಬಿಟ್ಟದ್ದಷ್ಟೇ. ಥ್ಯಾಂಕ್ಸ್ ಮರಯ್ಯ. ಇಷ್ಟು ಮಾಡ್ದೆ ಅಲ್ದ ಸಾಕು. ಇನ್ನೂ ಮನೆಗೆ ಫೋನ್ ಮಾಡಿ ಹಂಗಾರೆ ಮಾತಾಡ್ತೆ. ಹೆದರಿಕೆಲ್ಲ ಜೋರಿತ್ತು ಮತ್ತು ಗಣಸಿ. ಹಿಂಗಿಂದೆಲ್ಲ ಬೇಕಿದ್ದಿತ್ತು ಅದಕ್ಕೆ ಪ್ರಸಂಗ. ನಾ ಇದು ಕೆಲಸ ಮಾಡ್ಕೊಂತ ಸ್ವಲ್ಪ ದೂರ ಹೋಗಿ ಫೋನ್ ಮಾಡ್ತೆ. ಕಡೆ ಇವಳಿಗೆ ಗೊತ್ತೇ ಮತ್ತೆಂತಾರೆ ಹೆಚ್ಚು ಕಮ್ಮಿ ಅರಿ ಅಂತ ಮಾಡು. ಫೋನ್ ರಿಂಗ್ ಆತಿತ್ತ. ಶಾಮಲ ಎತ್ತದೇ ಇಲ್ಲಲ್ಲ ಫೋನ್. ಎಷ್ಟೊತ್ತಾರು ಎಂತ ಮಾಡ್ಕೊಂಡಾರೋ ಏನೋ. ಎಷ್ಟು ಹೆದರಿಕೆ ಆಯಿತು, ಎಂತ ಆಯಿತು ಪಾಪ. ಸಿಟ್ಟು ಬಂದಿತ್ತಾ? ಸಿಟ್ಟು ಬಂದಿಪ್ಪದಿಲ್ಲ, ಎಂಥದ್ದು ಬಿಸಿ ಇತ್ತಳೇನು. ಸರಿ, ಅಮ್ಮಂಗಾರು ಒಂದ್ಸಲ ಟ್ರೈ ಮಾಡ್ತೆ. ಅಯ್ಯೋ ಅಮ್ಮ, ನೀನಾರು ಫೋನ್ ಎತ್ತ ಮರೈತಿ. ಒಂದ್ಸಲ ಮಾತಾಡ್ರೆ ಮತ್ತು ಮನೆಗೆ ಒಬ್ಬಗೆ ಧೈರ್ಯ ಬರ್ತದಂತಾರೆ. ಅಮ್ಮನ ಎಲ್ಲಿ ಇಟ್ಕೊಂಡಿದ್ದಾಳೋ ಏನೋ ಫೋನ್. ಎಂಥ ಕತ್ತಿ ಐತೆ. ನಾನೇ ಫಸ್ಟ್ ಹೋಗಿ ಬರ್ಲಿಕ್ಕಿತ್ತೇನೋ. ಈ ಪಶು ವಾಪಸ್ ಬತ್ತಿಲ್ಲೇಕಂತೀನಿ. ಡೌಟೆ. ಎಂಥ ಜೀವನ ಆಯಿತು. ಫಸ್ಟ್ ಮನೆಗೆ ಓಡಿ ಒಪ್ಪಮ್ಮಂಗಿತ್ತು. ಮನೆಗೆ ಒಪ್ಕೋತಿಲ್ಲ. ಈ ಹೆಣ್ಣಿನಿಗೆ ಬಿಡುಕೋತಿಲ್ಲ. ಡಾಕ್ಟ್ರು ಕಂಡ್ರೆ ಎಂಥ ಶಾಕಿನ ವಿಷಯ ಹೇಳಬೇಡಿ ಅಂದಿರು. ಇದ್ದಂಗೆ ಹೇಳಿ ನಿನ್ನಷ್ಟಕ್ಕೆ ನೀನು ಇರಂತ ಹೇಳುವಂಗೂ ಇಲ್ಲ ಈ ಹುಡುಗಿಗೆ. ದುಡ್ಡಾರು ಇತ್ತ ಎಂಥರ ಮಾಡುವ ಅಂದರೆ. ಅಯ್ಯೋ, ಇದೊಂದು ಉಂಗುರ ಮಾರೋದಂತೆ ಅದ್ರೊಳಗೂ ಸುಮಾರು ದುಡ್ಡು ಖಾಲಿ ಆಯಿತು. ಎಂತ ಮಾಡೋದು ಏನು ಈಗ. ಹುಡುಗಿಗೆ ಸತ್ತೇ ಹೇಳ್ರು, ಸತ್ಕಿತ್ತವ್ರಿ ಅಂತ ಮಾಡೋದು. ನನ್ನಿಂದ ಹುಡುಗಿ ಜೀವ ಹೋದಂಗೆ ಆಯಿತು. ನನ್ನಿಂದ ಒಂದು ಜೀವ ಹೋದರೆ ಎಷ್ಟು ದೊಡ್ಡ ಪಾಪ. ನನಗೂ ನಾಳೆ ಮಕ್ಕಳು ಮರಿದ್ದು. ನನ್ನ ಅಕ್ಕ ತಂಗಿರಿಗೆ ಹಿಂಗೆ ಅದ್ದಿದ್ರೆ ಎಂಥ ಅನ್ಯಾಯ ಮಾಡ್ತಿದ್ದೆ ನಾನು. ಅವ್ರು ಶ್ಯಾಮಲ್ನ ಬಿಡು ಹಂಗಿಲ್ಲ. ಪಾಪ ಶ್ಯಾಮಲ ನನಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ.
ಇಲ್ಲಪ್ಪ ಇದುವರೆ ಮಕ್ಕಳು ನೆನೆಸ್ಕೊಂಡ್ರೆ ಇನ್ನೊಂದು ಥರ ಆತಿತ್ತಲ್ಲ ನನಗೆ. ಎಂತ ಮಾಡೋದೀಗ? ಈ ಹುಡುಗಿ ಅಪ್ಪ ಅಮ್ಮ ಹೆಂಗೋ ಏನೋ, ಈ ಹಾಸ್ಟೆಲಾಗಿನ ಎಂಥ ಕೇಸ್ ಹತ್ತೋ ಏನೋ ದೇವ್ರೆ, ಎಣಸ್ರೆ ಹೆದರಿಕೆ ಆತಿತ್ತು. ಪೊಲೀಸರು ಬಂದ್ಕೊಂಡ್ರೆ ಎಂತ ಹೇಳೋದು ನಾನು? ದೇವ್ರೆ ದೇವ್ರೆ, ಅಮ್ಮ ಸಿಗುಂದರೇಶ್ವರಿ ನನ್ನ ಕಾಪಾಡ್ತಾಯಿ. ಅಯ್ಯ, ಇದು ಯಾವುದು ಗಂಡು ಸಾಲ್ ತಗೊಂತೈತಿಲ್ಲಿ? ಅಯ್ಯ, ಇಷ್ಟೆಲ್ಲ ಚೇರ್ ಹಾಕಾರೆ, ಇಷ್ಟೆಲ್ಲ ಇದೆ ಇಲ್ಲಿ. ಈ ಅಪ್ಪ ನೆಲದಲ್ಲಿ ಕುತ್ಕೊಂಡು ನಮ್ಗೆ ರಗಳೆ ಮಾಡ್ತಿದೆ. ಓಯ್ ಏನಪ್ಪ, ಓಯ್. ಹೇಳಮ್ಮ, ಎಂತ ಎಂತ ಬೇಕಿದ್ದಿತ್ತು ನಿಮಗೆ? ಅಲ್ಲಪ್ಪ, ಇಲ್ಲಿ ಕುತ್ಕೊಂಡು ಯಾಕೆ ಅಳ್ತಿದೆಯೇ? ಅಲ್ಲಿ ಚೇರ್ ಇಲ್ವಾ? ಚೇರ್ ಮೇಲೆ ಯಾರು ಕುತ್ಕೋಬಾರ್ದಾ? ನಮ್ಗೆ ಯಾಕೆ ಇಲ್ಲಿ ತೊಂದರೆ ಕೊಡ್ತೀವಿ ಬಿಡ್ಸೋಕ್ಕೆ? ಓಹ್ ಸಾರಿ ಅಮ್ಮ, ಅದೇನೋ ಇವತ್ತಿನಲ್ಲಿ ಅಭ್ಯಾಸ ನೆಲದ ಮೇಲೆ ಕೂತ್ಕೊಬಿಟ್ಟೆ. ಯಾರೋ ಹಳ್ಳಿಯವ್ರ ಥರ ಕಾಣ್ತೀರಿ, ನಮ್ಮಂಗೆ ಇರಬೇಕು. ಹೋಗಪ್ಪ, ಅಲ್ಲಿ ಚೇರ್ ಮೇಲೆ ಕೂತ್ಕೋ. ಮೆತ್ತಿಗೆ ಮೆತ್ತಿಗೆ ನೀರಲ್ಲಿ ಈಗ ಉರ್ಸಿದ್ದೀನಿ, ಜಾರತ್ತಿರ್ಬೇಕು. ಏನು ಕಾಸು ಕೊಡೋಕ್ಕಿಲ್ವಾ? ಸುಮ್ಮನೆನಾ? ಎತ್ತಕ್ಕೆ ನೆಲದಲ್ಲಿ ಕೂತ್ಕೋಬೇಕು? ಹೋಗಿ ಚೇರ್ ಮೇಲೆ ಕೂತ್ಕೋ. ಅಮ್ಮ ಫೋನೇ ಎತ್ತಲಿಲ್ಲಲ್ಲ. ಛೇ, ಮಗ ಯಾಕೆ ತುಂಬ ಬೇಜಾರು ಮಾಡ್ಕೊಳಂಗದೆ. ಹಳ್ಳಿ ಒಂಥರ ಬೇರೆ ಕಾಣಿಸ್ತಾನೆ ಪಾಪ, ನಮ್ಮಂಗೆಯ. ಏನಾಗೈತೆ ಅಂತ ಕೇಳವ ಸರ್. ಹಾಂ, ಎಂತ ಅಜ್ಜಿ ಕರೆದ್ರಿಯಾ? ಎಂಥರ ಬೇಕಿತ್ತಾ? ಅದೇನಿಲ್ಲ ಮಗ, ಏನು ಭಾಳ ತಲೆಗೇನು ಹಚ್ಕೊಬಿಟ್ಟಿಯೇ. ಏನು ಒಂಥರ ಚಿಂತೆಲಿ ಕಾಣ್ತೀಯಲ್ಲ, ಏನಾಯ್ತು ಮಗ? ಯಾರು ಅಡ್ಮಿಟ್ ಆಗೋರೆ ಮನೇಲಿ? ಹಾಂ, ಯಾರಂತ ಹೇಳೋದೀಗ? ಅಯ್ಯೋ ಅಜ್ಜಿ, ನಂದು ಹೆಂಡತಿ ಅಡ್ಮಿಟ್ ಆಗಿದ್ದಾಳೆ ಅಜ್ಜಿ. ಏನಾಗೈತೆ ಮಗಿಗೆ? ಅದು ಅಜ್ಜಿ ತಲೆ ಸುತ್ತ ಬಿದ್ದಿದ್ದಾಳೆ ಅಜ್ಜಿ. ಅಯ್ಯೋ ಅಷ್ಟೇಯಾ? ತಲೆ ಸುತ್ತ ಬಿದ್ದಿದ್ದಕ್ಕೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರಪ್ಪ. ಮನೆಗೆ ಯಾರು ದೊಡ್ಡೋರಿಲ್ವೇ? ದೊಡ್ಡವ್ರು ಅಜ್ಜಿ, ದೊಡ್ಡವರು ಇಲ್ಲ ಅಜ್ಜಿ, ದೂರ ಇದ್ರು ಅಜ್ಜಿ ಅವರೆಲ್ಲ. ಅಯ್ಯೋ ಅದಕ್ಕೆ ಹೇಳೋದಪ್ಪ, ಮನೇಲೊಬ್ರು ಹಿರಿತಲೆ ಇರ್ಬೇಕು ಅನ್ಕೊಂಡು. ಆಯ್ತು, ಏನಾಗಿಲ್ಲ ಹುಡುಗಿಗೆ. ತಲೆ ತಿರ್ಗೋದು ಏನಕ್ಕೆ? ವಾಂತಿ ಐತೆ ಅಲ್ಪ? ಹಾಂ 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 ಅಜ್ಜಿ. ಅಯ್ಯೋ ನಗಾಡಪ್ಪ, ನಗಾಡೋದು ಯಾಕೆ ಬೇಜಾರಲ್ಲಿದೆ? ಫಸ್ಟು ಮನೆಗೆಲ್ಲ ಫೋನ್ ಮಾಡು. ನಿಮ್ಮ ಅವನ್ನ, ಹುಡುಗಿ ಅವನ್ನ ಯಾರನ್ನಾರು ಬರೋಕ್ಕೆ ಹೇಳು. ಒಂದು 4 ದಿನ ಇರಲಿ, ಹುಡುಗಿಗೆ ರೆಸ್ಟ್ ಕೊಡಲಿ, ನಿಮ್ಮೊಟ್ಟಿಗೆ ಇರಲಿ. ಯಾರು ಇರ್ಲಿ ಬರೋಕ್ಕೆ ಹೇಳಪ್ಪ. ಮತ್ತೆ ಸ್ವೀಟ್ ತಗೊಬೋ, ಹೋಗು ಹೋಗು, ನನಗೂ ಸ್ವೀಟ್ ಕೊಡಬೇಕು. ಅಜ್ಜಿ ನಂಗೊಂದು ಹೆಲ್ಪ್ ಮಾಡೋಕತ್ತ ನಿಮ್ಗೆ ಹಂಗಾರೆ? ಹೇಳಪ್ಪ, ಅದಕ್ಕೇನು ಪಾಪ ಯಾರು ಇಲ್ಲ ಮನೇಲಂತೆ, ಏನು ಮಾಡ್ಬೇಕು ಹೇಳು? ಅಜ್ಜಿ ನಾನೊಂದು ಅರ್ಧ ಗಂಟೆ ಸ್ವೀಟೆಲ್ಲ ತಗೊಂಡು ಮನೆಗೆ ಹೋಗಿ ಬತ್ತೆ. ಇಲ್ಲಿ ಸ್ವಲ್ಪ ಹುಡುಗಿ ಮೇಲೆ ಒಂಚೂರು ಗಮನ ಇಟ್ಕೊಂಬತ್ತ. ನೀವು ಉರಿಸ್ತಾ ನಿಮ್ದು ಉರ್ಸಿ ಯಾರು ಕೂಡಲೇ ಒಂದು ಸ್ವಲ್ಪ ಎಲ್ಲ ಆಯ್ಕೊಂಬತ್ತ. ನಾ ಬೇಗ ಬತ್ತೆ, 1-1.5 ಗಂಟೆ ಒಳಗೆ ವಾಪಸ್ ಬತ್ತೆ. ನೀನು ನನ್ನ ಮಗ ಇದ್ದಂಗಪ್ಪ. ಆಯ್ತಾಯ್ತು, ಹೋಗ್ಬಾ, ಅದಕ್ಕೆ ಏನಂತೆ. ಪಾಪ ನಮ್ಮ ಥರನೇ ಹಳ್ಳಿ ಜನ ಮುಗ್ದ್ರು. ಆಯ್ತಪ್ಪ, ಬೇಗ ಬರ್ಬಿಡ್ಬೇಕು. ನಾನು ಅಲ್ಲಿ ನೋಡು, ಆ ಮೂಲೆವರೆಗೆ ಒರ್ಸೋದೈತೆ. ಒರ್ಸಾದ್ರ ಮೇಲೆ ಕೈಕಾಲು ತೊಳ್ಕೊಂಡು ಅಲ್ಲೋಗಿ ಕೂತ್ಕೋತೀನಿ, ಆಯಿತಾ? ತೋರಿಸ್ಬಿಟ್ಟು ಹೋಗಪ್ಪ ನಿನ್ನ ಹೆಂಡತಿ ಎಲ್ಲಿದ್ದಾಳಂತ. ಯಾವ ರೂಮು, ಎಷ್ಟನೇ ನಂಬರು?